ರಾಜ್ಯದಲ್ಲಿ ಉಪಚುನಾವಣೆಗೆ ಸಿದ್ಧತೆಗಳು ನಡೀತಾ ಇದೆ. ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯ ಇದೆ. ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸುವ ವಿಶ್ವಾಸವಿದೆ. ಈ ಚುನಾವಣೆ ಬಿಜೆಪಿ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರೋದಿಲ್ಲ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಎರಡು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿ ನಮಗೆ ಎರಡು ಕ್ಷೇತ್ರ ಹೆಚ್ಚಾಗುತ್ತೆ ಅಂತ ಹೇಳಿದ ಅವರು, ಆರ್ ನಗರದಲ್ಲಿ ದಿವಂಗತ ಡಿಕೆ ರವಿ ಅವರ ಪತ್ನಿ ಕುಸುಮಾ ಸ್ಪರ್ಧೆ ಮಾಡ್ತಿದ್ದಾರೆ. ಡಿಕೆ ರವಿ ವಿಚಾರ ಚರ್ಚೆಯ ವಿಷಯವೇ ಅಲ್ಲ. ಡಿಕೆ ರವಿ ಓರ್ವ ದಕ್ಷ ಅಧಿಕಾರಿಯಾಗಿದ್ರು, ಆದರೆ ಇವತ್ತು ನಮ್ಮ ಜೊತೆಗೆ ಇಲ್ಲ. ರವಿ ಹೆಸರನ್ನ ಯಾರು ಬಳಸಿಕೊಂಡ್ರು ಅವರಿಗೆ ಒಳ್ಳೆಯದಾಗಲ್ಲ. ಡಿಕೆ ರವಿ ಬದುಕಿದ್ದಾಗ ಕುಸುಮಾ ಕುಟುಂಬ ಏನು ಮಾಡಿತ್ತು, ಡಿಕೆ ರವಿಯ ಮಾವ ಏನು ಮಾಡಿದ್ರು, ಡಿಕೆ ರವಿ ಸತ್ತ ತಕ್ಷಣ ಕುಸುಮಾ ಅವರು ಎಲ್ಲಿಗೆ ಹೋದ್ರು, ಯಾಕೆ ಹೋದ್ರು, ಇದೆಲ್ಲವೂ ಕೂಡ ಚರ್ಚೆಯಾಗ್ತದೆ. ಇದಕ್ಕಾಗಿ ಅವರು ರವಿಯ ಹೆಸರನ್ನ ಪ್ರಸ್ತಾಪಿಸದೆ ಇರೋದೇ ಒಳ್ಳೆಯದು. ರವಿ ಬಗ್ಗೆ ಅವರ ಪತ್ನಿಯ ಬಗ್ಗೆ ಚರ್ಚೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿದರು. ಇದು ಚರ್ಚೆಯ ವಿಷಯನೇ ಅಲ್ಲ. ರವಿಯವರು ಒಬ್ಬ ದಕ್ಷ ಅಧಿಕಾರಿ, ಇವತ್ತು ನಮ್ಮ ಜೊತೆ ಇಲ್ಲ. ರವಿಯವರ ಹೆಸರು ಯಾರು ಬಳಸ್ಕೊಂಡ್ರು ಕೂಡ ಅವರಿಗೆ ಒಳ್ಳೆಯದಾಗಲ್ಲ. ಯಾಕಂದರೆ ರವಿ ಬದುಕಿರುವಾಗ ಆ ಕುಟುಂಬ ಏನು ಮಾಡಿದ್ರು, ಅವರ ಮಾವ ಏನು ಮಾಡಿದರು, ರವಿ ಸತ್ತ ತಕ್ಷಣ ಕುಸುಮಾ ಅವರು ಎಲ್ಲೋದ್ರು, ಯಾಕೆ ಹೋದರು, ಇದೆಲ್ಲವೂ ಚರ್ಚೆ ಆಗುತ್ತೆ. ಅದಕ್ಕಾಗಿ ಅವರು ಚರ್ಚೆ ಮಾಡದೇ ಇರೋದು ಒಳ್ಳೆಯದು. ಅದಕ್ಕಾಗಿ ನಾನೇ ಹೆಚ್ಚು ಚರ್ಚೆಗೆ ಹೋಗೋದಿಲ್ಲ. ಯಾಕಂದರೆ ರವಿ ಬದುಕೇ ಇಲ್ಲದಾಗ ಅವರ ಹೆಂಡತಿ ಬಗ್ಗೆ ಅಥವಾ ಅವರ ಬಗ್ಗೆ ಚರ್ಚೆ ಮಾಡುವಂಥದ್ದು ಅಗತ್ಯ ಇಲ್ಲ. ಆದರೂ ಕೂಡ ರವಿಯ ಸಾವು, ಅದರ ನಂತರ ನಡೆದಿರುವಂಥ ಘಟನೆ ಮತ್ತು ರವಿಯ ತಾಯಿ ಮತ್ತು ತಂದೆಗಾದಂಥ ಅವಮಾನ ಮತ್ತು ಅವರ ಕೆಟ್ಟ ಪರಿಸ್ಥಿತಿ, ಇದೆಲ್ಲವೂ ಕೂಡ ಅವತ್ತು ಚರ್ಚೆ ಆಗಿತ್ತು. ಇವತ್ತು ಚುನಾವಣಾ ಸಂದರ್ಭದಲ್ಲಿ ನಾನು ಚರ್ಚೆಗೆ ಹೋಗಲ್ಲ. ಆದರೆ ಅವರು ಚರ್ಚೆಗೆ ತೆಗೆದರೆ ನಮ್ಮ ಹತ್ರ ಭಾಳ ವಿಚಾರ.